ಭಟ್ಕಳ ತಾಲೂಕಿನ ಮಾವಿನಕುರ್ವೆ ಪಂಚಾಯತ್ ವ್ಯಾಪ್ತಿಯ ಬಂದರಿನ ಧಕ್ಕೆಯಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಿಲ್ಲದೆ ನಿಷ್ಪ್ರಯೋಜಕವಾಗಿದೆ. ನೀರಿನ ಘಟಕಕ್ಕೆ ಅನುದಾನ ಬಿಡುಗಡೆಗೊಂಡು ಕಳೆದ 2 ವರ್ಷದ ಹಿಂದೆ ಕಾಮಗಾರಿಯು ಆರಂಭಗೊಂಡಿತ್ತು. ಆದರೆ ಇದುವರೆಗೆ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಜನಸಾಮಾನ್ಯರಿಗಾಗಿ ಅನೇಕ ಯೋಜನೆಗಳು ಮಂಜೂರಾಗುತ್ತಿದ್ದರೂ ಸಹ ಮಂಜೂರಾದ ಯೋಜನೆಗಳು ಸಾರ್ವಜನಿಕರಿಗೆ ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತಿಲ್ಲ. ಸರ್ಕಾರಿ ಫೈಲ್ಗಳಲ್ಲಿ ಮಾತ್ರ ಕಾಮಗಾರಿಗಳು ಸಾರ್ವಜನಿಕರಿಗೆ ತಲುಪಿರುವ ಬಗ್ಗೆ ದಾಖಲೆಗಳಿರುತ್ತವೆ. ಆದರೆ ವಾಸ್ತವವಾಗಿ ಮಂಜೂರಾದ ಎಷ್ಟೋ ಕಾಮಗಾರಿಗಳು ನಿಷ್ಪ್ರಯೋಜಕವಾಗಿ ಲಕ್ಷಾಂತರ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣನ್ನ ಕಿವುಚಿದ ಹಾಗೆ ಸರ್ಕಾರಿ ಯೋಜನೆಗಳು ಅನುಷ್ಠಾನಕ್ಕೆ ಬರದೆ ಗುತ್ತಿಗೆದಾರ ಕಂಪನಿಗಳು ಯೋಜನೆಯನ್ನ ಪೂರ್ಣಗೊಳಿಸದೆ ಎಷ್ಟೋ ಸರ್ಕಾರದ ಯೋಜನೆಗಳು ಸಾರ್ವಜನಿಕರನ್ನ ತಲುಪದೆ ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಇದಕ್ಕೆ ಸೂಕ್ತವಾದ ಉದಾಹರಣೆಯೆಂದರೆ ಬಂದರಿನ ಧಕ್ಕೆಯಲ್ಲಿ ಎಸ್ಡಿಸಿ ಯೋಜನೆಯಡಿಯಲ್ಲಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶುದ್ಧ ನೀರಿನ ಘಟಕ. ಈ ನೀರಿನ ಘಟಕವು ಗುಜರಾತಿನ ಮೂಲದ ಸಂಸ್ಥೆಯೊಂದು ವಹಿಸಿಕೊಂಡು ಕಾಮಗಾರಿಯನ್ನ ನಡೆಸುತ್ತಿದೆ. ಆದರೆ ಕಳೆದ 2 ವರ್ಷಗಳಿಂದ ಪ್ರಾರಂಭವಾದ ಕಾಮಗಾರಿ ಈ ತನಕ ಪೂರ್ಣಗೊಳ್ಳದೆ ನವೀನ ಶುದ್ಧ ನೀರಿನ ಘಟಕ ಶಿಥಿಲಾವಸ್ಥೆಯನ್ನ ತಲುಪಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೇನು ಬೇಸಿಗೆ ಶುರುವಾಗಲಿದ್ದು ನೀರಿನ ಅಭಾವ ಕೂಡ ಕಂಡು ಬರ್ತಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ತಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಂದರಿನ ಡಾಕ್ನಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಮೀನು ಮಾರಾಟ ಮಾಡುವ ಹೆಂಗಳೆಯರಿಗೆ ಶುದ್ಧ ನೀರಿನ ಘಟಕದ ಅವಶ್ಯಕತೆ ಇದ್ದು 2 ವರ್ಷ ಕಳೆದರೂ ಶುದ್ಧ ನೀರಿನ ಘಟಕ ಸಾರ್ವಜನಿಕರಿಗೆ ತಲುಪದೆ ದೇವರು ಕೊಟ್ಟರೂ ಪೂಜಾರಿ ಕೊಡ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಗದ ಅಗತ್ಯ ಇದೆ ಎಷ್ಟು ಟೈಮ್ ಇಂದ ಹಾಳು ಬಿದ್ದಿದೆ ಅದು? ಮಾಡಿ 2 ವರ್ಷ ಆಯ್ತಲ್ಲ. ಹಂಗೆ ಅದೇ ನಮ್ಗೆ ನೀರ್ ವ್ಯವಸ್ಥೆಗೆ ಇಲ್ಲ. ಇನ್ನುವರೆಗೂ ನಿಮ್ಗೆ ನೀರು ಸಿಗಲಿಲ್ಲ. ಹೀಗೆ ಆಗ್ಬೇಕಂತೇಳಿ ನಾವು ಕೇಳುವುದು ಅಷ್ಟೇ. ಪಂಚಾಯತ್ ವ್ಯಾಪ್ತಿಯಲ್ಲಿ 2 ವರ್ಷ ಆಯ್ತಾ ಕುಡಿಯುವ ನೀರಿನ ಘಟಕ ಮಾಡಿ ಹಾಳು ಬಿದ್ದೋಗಿದ್ದೀವಿ. ಇನ್ನೂ ಅದು ಜನರ ಉಪಯೋಗ ಇನ್ನೂ ಬಂದಿಲ್ಲ. ಅದಕ್ಕೆ ಯಾವಾಗ ಏನು ಅಂತೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಈಗ ನಿಮ್ಮ ಮಾಧ್ಯಮಗಳ ಮೂಲಕ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವರಿಕೆಯಾಗಿ ಆದಷ್ಟು ಬೇಗನೆ ಈ ಕುಡಿಯುವ ನೀರಿನ ಘಟಕ ಜನರಿಗೆ ಸಮಸ್ಯೆ ಉಂಟು ಪರಿಹಾರ ಮಾಡಿ ಜನರಿಗೆ ಕುಡಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮಗಳ ಮೂಲಕ ನಾವೆಲ್ಲರೂ ಊರಿನ ನಾಗರಿಕರು ಕೇಳ್ಕೊಳ್ತಾ ಇದ್ದೀವಿ. ಏನೇ ಆಗಲಿ ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಂಡು ಶುದ್ಧ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರ ಉಪಯೋಗಕ್ಕೆ ತೆರೆದುಕೊಳ್ಳುವಂತಾಗಲಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.